ಎರಡನೇ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ನಿನ್ನೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿರುವುದು ನಮಗೆಲ್ಲರಿಗೂ ನೋಡಲಿಕ್ಕೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಮೊದಲಿಗೆ ನನ್ನ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ, ವಿಶೇಷವಾಗಿ ಬೂತ್ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷರವರೆಗೆ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾರರನ್ನ ಸಂಪರ್ಕ ಮಾಡುವಲ್ಲಿ, ನರೇಂದ್ರ ಮೋದಿಯವರ ಯೋಜನೆಗಳನ್ನು, ನರೇಂದ್ರ ಮೋದಿಯವರ ಕಲ್ಪನೆಯನ್ನು ಜನರಿಗೆ ಮುಟ್ಟಿಸುವಲ್ಲಿ ಕಳೆದ 6 ವಾರದಲ್ಲಿ ಅಭ್ಯರ್ಥಿ ಘೋಷಣೆ ಆದಂಥ 6 ವಾರ ಈ ಬಿಸಿಲಿನ ಬೇಗೆಯ ಮಧ್ಯೆ ಅತ್ಯಂತ ಉತ್ಸಾಹದಿಂದ, ಹುರುಪಿನಿಂದ ಕೆಲಸವನ್ನು ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಜಿಲ್ಲಾ ಆಡಳಿತಕ್ಕೆ, ಅದು ಜಿಲ್ಲಾ ಚುನಾವಣಾಧಿಕಾರಿಯಿಂದ ಹಿಡಿದು ಬೂತ್ನ ಚುನಾವಣಾ ಅಧಿಕಾರಿಯವರೆಗೆ ಎಲ್ಲ ಹಂತದ ಎಲ್ಲ ಚುನಾವಣೆಯನ್ನು ನಿರ್ವಹಣೆ ಮಾಡಿದ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡಿದ ಎಲ್ಲ ಪೊಲೀಸ್ ಇಲಾಖೆಯ ಬಂಧುಗಳಿಗೆ ಮತ್ತು ಹೊರ ಜಿಲ್ಲೆಗಳಿಂದ ಬಂದು ಈ ಜಿಲ್ಲೆಯಲ್ಲಿ ಚುನಾವಣೆ ನಿರ್ವಹಣೆ ದೃಷ್ಟಿಯಿಂದ ಕೆಲಸವನ್ನು ಮಾಡಿದಂಥ ಎಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕೆಲಸ ಮಾಡಿದ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಎಲ್ಲ ಮಾಧ್ಯಮದ ಬಂಧುಗಳಿಗೆ ಈ ಚುನಾವಣೆಯನ್ನು ನಿಷ್ಪಕ್ಷಪಾತವಾಗಿ ಸತ್ಯ, ಧರ್ಮ, ನ್ಯಾಯದ ಆಧಾರದಲ್ಲಿ ಈ ಚುನಾವಣೆಯ ಪ್ರಚಾರ ಮತ್ತು ಅಭ್ಯರ್ಥಿಗಳ ವಿಷಯವನ್ನು ಜನರಿಗೆ ಮುಟ್ಟಿಸಬೇಕಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ತುಳುನಾಡು ಸತ್ಯ, ಧರ್ಮ, ನ್ಯಾಯದ ನಾಡು. ಇಲ್ಲಿ ಕಾಂಗ್ರೆಸ್ನವರು ಸುಳ್ಳು ಮತ್ತು ಅಪಪ್ರಚಾರದ ಆಧಾರದಲ್ಲಿ ಚುನಾವಣೆಯನ್ನು ನಡೆಸುವ ತುಂಬ ಪ್ರಯತ್ನ ಮಾಡಿದ ಮಧ್ಯೆಯೂ ಕೂಡ ಸತ್ಯ, ಧರ್ಮ ಮತ್ತು ನ್ಯಾಯಕ್ಕೆ ಗೆಲುವಾಗಲಿಕ್ಕಿದೆ ಅನ್ನುವಂಥ ವಿಶ್ವಾಸ ನನಗಿದೆ. ಜೂನ್ 4ನೇ ತಾರೀಕು ತುಳುನಾಡಿನ ಮುಖಾಂತರ ಈ ಒಂದು ಅಭೂತಪೂರ್ವವಾದ ಐತಿಹಾಸಿಕವಾದ ಜಯವನ್ನು ನಾವು ದಾಖಲಿಸಲಿಕ್ಕಿದ್ದೇವೆ ಅನ್ನುವಂಥ ವಿಶ್ವಾಸ ಕೂಡ ನನಗಿದೆ. ನಾನು ಈ ಜಿಲ್ಲೆಯ ಎಲ್ಲ ತಾಯಂದರಿಗೆ ಒಂದು ವಿಶೇಷವಾದ ಕರೆಯನ್ನು ಕೊಟ್ಟಿದ್ದೆ. ನರೇಂದ್ರ ಮೋದಿಯವರಿಗೋಸ್ಕರ, ನರೇಂದ್ರ ಮೋದಿ ಅವರು ಹೇಗೆ ತಾಯಂದಿರನ್ನು, ನಾರಿ ಶಕ್ತಿಯನ್ನು ಅವರ ರಕ್ಷಾ ಕವಚ ಅಂತ ತಿಳ್ಕೊಂಡಿದ್ದಾರೆ, ಆ ರಕ್ಷಾ ಕವಚವಾಗಿ ಅವರಿಗೆ ನಿಲ್ಲಬೇಕು. ಚುನಾವಣೆಯ ಮೊದಲ 9 ಮತಗಳು ನರೇಂದ್ರ ಮೋದಿಯವರಿಗೆ ಪ್ರಾರ್ಥನೆ ಮಾಡಿ ಹಾಕಬೇಕು ಅನ್ನೋಂಥ ಮನವಿಯನ್ನು ಮಾಡಿದರೆ ನಮಗೆ ವಿಶೇಷ ಅಭೂತಪೂರ್ವವಾದಂಥ ಸ್ಪಂದನೆ ಜಿಲ್ಲೆಯ ಎಲ್ಲ ಬೂತ್ಗಳಲ್ಲಿ ಸಿಕ್ಕಿದೆ. ನಾವು ಅಂದ್ಕೊಂಡಕ್ಕಿಂತ ಜಾಸ್ತಿ ನಾವು ಇದನ್ನು ಸಂಘಟನಾತ್ಮಕವಾಗಿ ಎಲ್ಲರಿಗೂ ಹೇಳುವಂಥ ಪ್ರಯತ್ನ ಅಥವಾ ಅದನ್ನು ಆಗ್ರಹ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ಆದರೂ ಕೂಡ ಎಲ್ಲ ಬೂತ್ಗಳಲ್ಲಿ ತಾಯಂದಿರು ವಿಶೇಷವಾಗಿ ಹೊಸ ಬಟ್ಟೆಯನ್ನು ತೊಟ್ಟು, ಪೇಟವನ್ನು ಹಾಕಿ, ಪ್ರಾರ್ಥನೆಯನ್ನು ಮಾಡಿ, ಬೂತ್ ಓಪನ್ ಆಗುವ ಮೊದಲೇ ಹೋಗಿ ಬೂತ್ನಲ್ಲಿ ಕ್ಯೂನಲ್ಲಿ ನಿಂತು ಈ ಚುನಾವಣೆಯಲ್ಲಿ ನಾರಿ ಶಕ್ತಿ ಒಂದು ದೊಡ್ಡ ಶಕ್ತಿಯ ಪ್ರದರ್ಶನವನ್ನು ಮಾಡಿದೆ. ಮತ್ತು ನನಗೆ ಖಂಡಿತವಾಗಿ ವಿಶ್ವಾಸ ಇದೆ, ನರೇಂದ್ರ ಮೋದಿ ಅವರಿಗೆ ತಾಯಂದಿರ ಆಶೀರ್ವಾದ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಸಿಗ್ಲಿಕ್ಕಿದೆ ಅನ್ನುವಂಥ ವಿಶ್ವಾಸ ಕೂಡ ಇದೆ. ಕಳೆದ 6 ವಾರದಲ್ಲಿ ನಾನು ಜಿಲ್ಲೆಯ ಎಲ್ಲ ಕಾರ್ಯಕರ್ತರನ್ನ, ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರನ್ನ, ಸಂಘ ಪರಿವಾರದ ಎಲ್ಲ ಹಿರಿಯರನ್ನ, ಅವರ ಮುಖಾಂತರ ಎಲ್ಲ ಮತದಾರರನ್ನ ಆದಷ್ಟು ಮುಟ್ಟುವ ಪ್ರಯತ್ನವನ್ನು ಮಾಡಿದ್ದೇನೆ. ನಿರಂತರವಾಗಿ ಈ ಮತದಾರರ ಜೊತೆ ಸಂಪರ್ಕವನ್ನು ಇಟ್ಕೊಳ್ಳುವ ಪ್ರಕ್ರಿಯೆಯನ್ನು ನಾನು ಮುಂದೆ ಮಾಡ್ತೇನೆ. ಆ ದಿಸೆಯಲ್ಲಿ ಕ್ಯಾಚಪ್ ವಿತ್ ಕ್ಯಾಪ್ಟನ್ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ಇನಿಷಿಯೇಟ್ ಮಾಡಬೇಕಂತ ಇದೆ. ಇದರ ಡೀಟೇಲ್ಸ್ ಅನ್ನು ಮುಂದಿನ ದಿವಸಗಳಲ್ಲಿ ತಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ತುಂಬ ಕರೆಗಳು, ತುಂಬ ಮೆಸೇಜ್ಗಳು, ತುಂಬ ಮೇಲ್ಗಳು ಬಂದಿದೆ. ಎಲ್ಲದಕ್ಕೂ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡ್ತೇನೆ. ನನ್ನೊಂದು ವಿಶೇಷ ಆಸಕ್ತಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ನಿಜ ಕಥೆಯನ್ನು, ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಸಮಾಜಕ್ಕೆ ತಿಳಿಸಬೇಕು, ಇಡೀ ರಾಷ್ಟ್ರಕ್ಕೆ ತಿಳಿಸಬೇಕು ಅನ್ನೋಂಥ ಒಂದು ಪ್ರಯತ್ನ ಇದೆ. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಪ್ಪಾಗಿ ಬಿಂಬಿಸುವಂಥ ಪ್ರಯತ್ನವನ್ನು ತುಂಬ ಜನ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ. ಅದನ್ನು ಸರಿಯಾದ ದೃಷ್ಟಿಯಲ್ಲಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ತೋರಿಸುವಂಥ ಜವಾಬ್ದಾರಿ ನಮ್ಮ ಮೇಲೆಲ್ಲ ಇದೆ. ಆ ದಿಸೆಯಲ್ಲಿ ನಾನು ವೈಯಕ್ತಿಕ ನೆಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಒಂದು ಅವಾರ್ಡನ್ನು ಇನಿಷಿಯೇಟ್ ಮಾಡಬೇಕಂತ ಇದೆ. ದಕ್ಷಿಣ ಕನ್ನಡದ ನಿಜ ಕಥೆಯನ್ನು ತಿಳಿಸುವಂಥ ಒಂದು ಪ್ರಯತ್ನ ವಾರ್ಷಿಕವಾಗಿ ನಮ್ಮ ಹಿರಿಯ ಪತ್ರಕರ್ತರು ಆದಂಥ ಮನೋಹರ್ ಸಾಗರ್ ಹೆಸರಲ್ಲಿ ಒಂದು ಅವಾರ್ಡನ್ನು ಇನಿಷಿಯೇಟ್ ಮಾಡಬೇಕಂತ ಇದೆ. ಫಾರ್ ದ ರೈಟ್ ಪೋರ್ಟ್ರೇಯಲ್ ಆಫ್ ದಕ್ಷಿಣ ಕನ್ನಡ, ರೈಟ್ ಪೋರ್ಟ್ರೇಯಲ್ ಆಫ್ ಕರಾವಳಿ. ಇದು ಇವತ್ತಿನ ಅಗತ್ಯ ಅಂತ ನನ್ನ ಭಾವನೆ. ದಕ್ಷಿಣ ಕನ್ನಡದ ರೈಟ್ ಸ್ಟೋರಿಯನ್ನು ತಿಳಿಸುವಂಥ ಪ್ರಯತ್ನ ಇದೆ. ಯಾಕೆಂದರೆ ದಕ್ಷಿಣ ಕನ್ನಡದ ಅಭಿವೃದ್ಧಿ ಆಗಬೇಕಾದ್ರೆ, ದಕ್ಷಿಣ ಕನ್ನಡದಲ್ಲಿ ಹೂಡಿಕೆ ಬರಬೇಕಾದ್ರೆ, ದಕ್ಷಿಣ ಕನ್ನಡದಲ್ಲಿ ಉದ್ಯಮ ಮತ್ತು ಉದ್ಯೋಗ ಸೃಷ್ಟಿ ಆಗಬೇಕಾದ್ರೆ ನಾವು ನಮ್ಮತನದ ಬಗ್ಗೆ, ನಮ್ಮವರ ಬಗ್ಗೆ ಸರಿಯಾದ ಕಥೆಯನ್ನು ಹೊರಗೆ ಹೇಳಬೇಕು. ಇಲ್ಲಾಂದರೆ ಯಾರೋ ಎಜೆಂಡಾ ಡ್ರಿವನ್ ಜನರು ಉದ್ದೇಶಪೂರ್ವಕವಾಗಿ ನಮ್ಮ ಜಿಲ್ಲೆಯನ್ನು ತಪ್ಪಾಗಿ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದು ನನ್ನ ಭಾವನೆ.
ಇಷ್ಟು ವಿಷಯಗಳನ್ನು ಹೇಳಿ ಎಲ್ರಿಗೂ ವಿಶೇಷವಾದ ಧನ್ಯವಾದಗಳು. ತಮ್ಮ ಸಹಕಾರ, ತಮ್ಮ ಮಾರ್ಗದರ್ಶನ, ಸಲಹೆ, ಸೂಚನೆ, ಅಭಿಪ್ರಾಯ ನಿರಂತರವಾಗಿ ನನಗೆ ಬೇಕು. ಈ ಕ್ಯಾಚಪ್ ವಿತ್ ಕ್ಯಾಪ್ಟನ್ನ ಭಾಗವಾಗಿ ನಾನು ಮಾಧ್ಯಮದ ಜೊತೆಯೂ ಕೂಡ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ನಿಮ್ಮ ಜೊತೆ ಸಂವಾದವನ್ನು ಮಾಡುವಂಥ ಪ್ರಯತ್ನ ಕೇವಲ ಒನ್ ಸೈಡ್ ಅಲ್ಲ, ಎರಡು ಸೈಡಿಂದ ಸಂವಾದವನ್ನು ಮಾಡುವುದು ಕೇವಲ ಪತ್ರಿಕಾಗೋಷ್ಠಿಯ ರೀತಿ ಅಲ್ಲ. ಪತ್ರಿಕಾ ಬಂಧುಗಳು ಕೂಡ ದಕ್ಷಿಣ ಕನ್ನಡದ ಅಭಿವೃದ್ಧಿಯಲ್ಲಿ ತಾವೊಂದು ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ನಾವು ಒಟ್ಟಾಗಿ ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073070468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.